ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆದೇವರ ಸ್ವಾಮಿ ವಿವೇಕಾನಂದರ 150ನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೂಡ ರಾಷ್ಟ್ರೀಯ ಯುವ ದಿನಾಚರಣೆ ಗುರುವಾರ ಕುಡ್ಲದ ಪುರಭವನೋಡು ನಡೆದಿದೆ. ಶಾಸಕರೇ ಡಾಕ್ಟರ್ ಭರತ್ ಶೆಟ್ಟಿ ಗುರುಕಾರ್ಮೆ ವಹಿಸಿದ್ದರು. ಸ್ವಾಮಿ ವಿವೇಕಾನಂದರ 150ನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೂಡ ರಾಷ್ಟ್ರೀಯ ಯುವ ದಿನಾಚರಣೆ ಬೊಕ್ಕ ಪ್ರಶಸ್ತಿ ಕುರುಪನ ಕಾರ್ಯಕ್ರಮ ಗುರುವಾರ ಕುಡ್ಲದ ಪುರಭವನೋಡು ನಡೆದಿದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆದ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಕುಡ್ಲ ಯುವ ರೆಡ್ ಕ್ರಾಸ್ ಕುಡ್ಲ ವಿಶ್ವವಿದ್ಯಾನಿಲಯ ಬೊಕ್ಕ ಎನಪೊಯ ಡೀಮ್ಡ್ ವಿಶ್ವವಿದ್ಯಾನಿಲಯದ ಒಟ್ಟು ಸೇರಿಕೆಡೆ ನಡೆತಿನ ರಾಷ್ಟ್ರೀಯ ಯುವ ದಿನಾಚರಣೆಯಲ್ಲಿ ಶಾಸಕರೇ ಡಾಕ್ಟರ್ ವೈ ಭರತ್ ಶೆಟ್ಟಿ ಗುರುಕಾರ್ಮೆ ವಹಿಸಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಆರ್ ರವಿಕುಮಾರ್ ಪಾತಿರ್ದು ಮಲ್ಲಬಿನ್ನರೆ ಪಾತ್ರ ಪಂಡದು ಭಾರತದ ಸಂಸ್ಕೃತಿನಿ ಇಡೀ ಲೋಕಗೂ ಪೊಲಬ್ ಕೋರ್ನಾರು ಸ್ವಾಮಿ ವಿವೇಕಾನಂದರು. ಅರನ ಒಂತೆ ಕಾಲದ ಬದುಕು ಇಡೀ ಜನಪ್ರಿಯನ ಐಟ್ಲ ಜವನಿರ್ನ ಎಡ್ಡೆಪ್ಪುಗಾದೆ ಇತ್ತಲು ಅಂಜದ ಅರನ ಪುಟ್ಟುನ ದಿನನು ರಾಷ್ಟ್ರೀಯ ಯುವ ದಿನ ಅಂದ ಆಚರಣೆ ಮಲ್ತೊಂದು ಪಂಡೇರು. ತನ್ನದೇ ಆದಂಥ ಚಾಪನ್ನು ಹೊತ್ತಿರ್ತಕ್ಕಂಥ ಮಹಾನ್ ಸಾಧು ಸಂತರು, ಉದಾಹರಣೆಗೆ ಸ್ವಾಮಿ ವಿವೇಕಾನಂದರ ಮಹಾನ್ ಗುರು ಹಾಗೂ ಮಾರ್ಗದರ್ಶಕರು ನಮ್ಮಲ್ಲಿ ಎಲ್ಲಿಯವರೆಗೆ ಈ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ, ಸಂಸ್ಕೃತಿ, ವಿನಯ, ವಿಧೇಯತೆ ಮತ್ತು ಈ ರಾಷ್ಟ್ರಭಕ್ತಿ ಇರಲ್ವೋ ಅಲ್ಲಿವರೆಗೆ ನಮ್ಮ ಎಲ್ಲ ಸಾಧನೆಗಳು, ನಮ್ಮ ಎಲ್ಲ ಅರ್ಹತೆಗಳು, ನಮ್ಮ ಎಲ್ಲ ಹುದ್ದೆಗಳು ನಿಷ್ಪ್ರಯೋಜಕ ಆಗ್ಬಿಡ್ತವೆ. ಸಾಧಕರೈನ ಡಾಕ್ಟರ್ ಅಭಿಜಿತ್ ವೈ ಬೊಕ್ಕ ಸಿಎ ಪರೀಕ್ಷೆಡ್ 2ನೇ ರ್ಯಾಂಕ್ ದೆತ್ತನ ರಮ್ಯಾ ಮುಗ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಒತ್ತುಮೇಯರ್ ಪೂರ್ಣಿಮಾ, ಎನಪೊಯ ಬರವು ಸಂಸ್ಥೆದ ಪ್ರಿನ್ಸಿಪಾಲ್ ಲೀನಾ ಕೇಸಿ, ರೆಡ್ ಕ್ರಾಸ್ ಸಂಸ್ಥೆ ಕುಡ್ಲ ಶಾಖೆದ ಗುರುಕಾರ್ಯರು ಶಾಂತರಾಮ ಶೆಟ್ಟಿ, ಕುಡ್ಲ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಪಿಎಲ್ ಧರ್ಮ, ಪ್ರಭಾಕರ ಶರ್ಮಾ, ಡಾಕ್ಟರ್ ಗಣಪತಿ ಗೌಡ ಪಾಲ್ದೆ ತೊಂಡೇರು. ಬಂಟ್ವಾಳ ತಾಲೂಕು ಸಜಿಪಸಾನದ ಇಲ್ಲದ ರಾಜೇಶ್ ಪೂಜಾರಿ ಪನ್ಪನಾರ್ ಪಾಣೀರು ಪರಸಂಕದಲ್ಪ ನೇತ್ರಾವತಿ ಸುದೇಕು ಬೂರ್ದು ತೀರ್ನ ಸಂಗತಿ ನಡೆತದೆ. ಬಂಟ್ವಾಳ ತಾಲೂಕದ ಪಾಣೀರು ಪರಸಂಕದ ಕೈತಲು ನೇತ್ರಾವತಿ ಸುದೇಕು ಬೂರ್ದು ಜವನಿವರಿ ತೀರ್ನ ಸಂಗತಿ ಗುರುವಾರ ಕಾಂಡೆ ನಡೆತದೆ. ಸಜಿಪಸಾನದ ಇಲ್ಲದ ರಾಜೇಶ್ ಪೂಜಾರಿ ಪನ್ಪನಾರು ತೀರ್ನ ಜನ ಅದುಲ್ಲೇರು ನೀರ್ಗು ಬೂರ್ನ ಸರಿಯಾಯಿನ ಕಾರಣ ತಿರಿದು ಬೈದಿச்சு. ಪಾಣೀರು ಪರಸಂಕಡು ರಡ್ಡು ಚಕ್ರದ ಗಾಡಿ ಒಂಜಿ ಗುರುವಾರ ಕಾಂಡೆ ತೋಜಿದಿಂಡು ಐತ ವಾರಸ್ದಾರಿರು ತೋಜನ್ ನಡೆದವರ ಸಂಶಯಡು ಪಾಣೀರು ಸಂಕೊಡೆ ಪೋಪನ ಗಾಡಿ ದಕ್ಲು ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ತೀರು. ಸುರುಕು ಏರೋದಾನ್ನ ನೇತ್ರಾವತಿ ಸುದಕ್ಕಲಾಗಿದ್ದು ಜೂದಿ ತೊಂದಿರಿಂದ ಸಂಶಯ ತಾಳ್ದಿತ್ತಂಡು ಅಂಚಾದ ಅಗ್ನಿಶಾಮಕ ದಳ ಬೊಕ ನೀರುಡು ಮುರ್ಕುನ ಬಿರ್ಸೇರ್ನ ಕೂಟ ಕಾರ್ಯಾಚರಣೆ ನಡಪಾದನು. ಈ ಪೊರ್ತುಡು ರಾಜೇಶ್ ಪೂಜಾರಿನ ಪುಣ ತೂಜಿದಿಂಡು. ರಾಜೇಶ್ ಪೂಜಾರಿ ತೀರ್ನ ಬಗೆಟ್ ಸಂಶಯಲು ಬೊಕ ಗುಸುಗುಸು ಬೊಕ ಗೇ ಸುದ್ದಿ ಅವನುಂಡು. ಸಜಿಪದ ಇಲ್ಲಡದ 6 ಗಾಡಿಡು ಬರೋಂದಿಪ್ಪನಗ ಸಂಕೊಡು ರಡ್ಡು ಚಕ್ರದ ಗಾಡಿಗೆ ಗುದ್ದುದು ಸುದೆಕ್ ಬೂರ್ದು ತೀರ್ದಿಪ್ಪುವೆರ ಅತ್ತಂಡ ಬೇತೆ ಕಾರಣ ಉಪ್ಪ ಅಂದು ಸಂಶಯ ಉಂಡಾತಂಡು ಪೊಲೀಸರು ತನಿಖೆ ಶುರು ಮಾಡ್ತಿದ್ದಾರೆ. ಉಳ್ಳಾಲ ತಾಲೂಕು ದೇರ್ಲಕಟ್ಟದ ಜಸ್ಟಿಸ್ ಕೆಎಸ್ ಹೆಗ್ಡೆ ಆಸ್ಪತ್ರೆದ ರೇಡಿಯೇಷನ್ ಆಂಕಾಲಜಿ ವಿಭಾಗದ ವೈದ್ಯರು ಗುರುಪುರ ಪರಾರಿದೋಟ ಕೊಳಕ್ಕೆ ಬೈಲ್ದ ಡಾಕ್ಟರ್ ಜಯರಾಮ್ ಶೆಟ್ಟಿ ಬುಧವಾರ ಹೃದಯಾಘಾತ ಆದ ತೀರಿಯರು ಅರೆಗ 53 ವರ್ಷ ಪ್ರಾಯ ಆದಿತ್ತಂಡು. ಉಳ್ಳಾಲ ತಾಲೂಕು ದೇರ್ಲಕಟ್ಟದ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆದ ರೇಡಿಯೇಷನ್ ಆಂಕಾಲಜಿ ವಿಭಾಗದ ವೈದ್ಯರು ಗುರುಪುರ ಪರಾರಿದೋಟ ಕೊಳಕ ಬೈಲದ ಡಾಕ್ಟರ್ ಜಯರಾಮ್ ಶೆಟ್ಟಿ ಹೃದಯಾಘಾತ ಆದ ಬುಧವಾರ ತೀರಿಯರು ಅರೆಗ 53 ವರ್ಷ ಪ್ರಾಯ ಆದಿತ್ತಂಡು. ಕುಡದ ಕೆಎಂಸಿ ವೈದ್ಯಕೀಯ ಕಾಲೇಜು ರೇಡಿಯೇಷನ್ ಆಂಕಾಲಜಿ ವಿಷಯಡು ಸ್ನಾತಕೋತ್ತರ ಮಿತ್ತ ಮಟ್ಟದ ಬರವು ಕಲ್ತು ನಡೆದ ಬೊಕ್ಕ 10 ವರ್ಷದೆಚ್ಚ ಕುಡ್ಲದ ಕೆಎಂಸಿ ಆಸ್ಪತ್ರೆಡು ಸೇವೆ ಸಂದಾದು ಕರಿನ 11 ವರ್ಷಲಿಡಿದು ದೇರ್ಲಕಟ್ಟದ ಕೆಎಸ್ ಹೆಗ್ಡೆ ಆಸ್ಪತ್ರೆಡು ಸೇವೆ ಸಂದಾವನಿತ್ತೇರು. ಬುಧರ ಬಯ್ಯ ಮುಟ್ಟಲ ಕೆಲಸ ಮಲ್ತದ ಇಲ್ಲಡೆ ಪೋತೇರು. ಕಾರ್ಯಕ್ರಮ ಒಂಜಕ್ಕೆ ಪೋಯರಪಿದಾಡ್ನಗ ಹೃದಯಾಘಾತ ಆದಿತ್ತದು ಆಸ್ಪತ್ರೆಗೆ ಕೊನೊನಗ ಜೀವ ಪೋತುಂಡು. ಸಾಮಾಜಿಕವಾದ್ಲ ಗುರ್ತು ಮಲ್ತೊಂದುನ ಡಾಕ್ಟರ್ ಜಯರಾಮ್ ಶೆಟ್ಟಿ ಬಡವೇರ್ನ ಮರ್ದಗ ಸಹಾಯವೊದಗ ಅವನಿತ್ತೇರು. ಬೊಡಿದಿ ಜ್ಯೋತಿ ಮಗಳು ವೀಕ್ಷಣ ಬೊಕ ಕುಟುಂಬದ ಕೈನ ಡಾಕ್ಟರ್ ಜಯರಾಮ್ ಶೆಟ್ಟಿ ಅಗತದೇರು. ಸುರತ್ಕಲ್ ಸದಾನಂದ ಹೋಟೆಲ್ ಕೈತಲು ಅಂದಾಜಿ 34 ವರ್ಷ ಪ್ರಾಯದ ಪೊಣ್ಣು ಬಾಲೆ ಒಂಜೆನು ಬುಡ್ದು ಪೋತಿನ ಸಂಗತಿ ನಡೆದಿದೆ. ಏರ್ನಾಂಡಲ ಬಾಲೆ ತೋಜಂದೆ ಆದಿತ್ತಿನ ಅಂಚನಕ್ಲು ಸುರತ್ಕಲ್ ಪೊಲೀಸರಿಗೆ ಫೋನ್ ಮಲ್ತದು ವಿಚಾರ ಪೆರೆ ಪೊಲೀಸರು ಕೇಂಡೊಂದಿರು. ಸುರತ್ಕಲ್ದ ಸದಾನಂದ ಹೋಟೆಲ್ ಕೈತಲ ಅಂದಾಜಿ 34 ವರ್ಷ ಪ್ರಾಯದ ಪೊಣ್ಣು ಬಾಲೆನೆ ಬಾಲೆದ ಅಪ್ಪೆ ಅಮ್ಮೆ ಅತ್ತಂಡ ಒಟ್ಟು ಕಿತ್ತನಕ್ಲು ಬುಡ್ದು ಪೋತನ ವಿಚಿತ್ರ ಸಂಗತಿ ನಡೆತಂಡು. ಬಾಲೆನ ತೂಯಿನಕ್ಲು ಪೊಲೀಸರಿಗೆ ಮಾಹಿತಿ ಕೊಡ್ತೇರು. ಏರ್ನಾಡಲ ಪೊಣ್ಣು ಬಾಲೆ ತೋಜಂದ ಆದಿತ್ತನ ಫೋನ್ ಮಲ್ತಿದ ಸುರತ್ಕಲ್ ಪೊಲೀಸರಿಗೆ ತೆರಿಪಾಯರೆ ಪೊಲೀಸರು ಕೇಂಡೊಂದಿರು. ಸುರತ್ಕಲ್ ಪೊಲೀಸ್ ಸ್ಟೇಷನ್ ನಂಬರ್
ಸೊನ್ನೆ ಎಣ್ಮ ರಡ್ಡು ನಾಲು ರಡ್ಡು 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 ಸೊನ್ನೆ ಐನು ನಾಲು ಸೊನ್ನೆ. ಸಬ್ ಇನ್ಸ್ಪೆಕ್ಟರ್ ನಂಬರ್ ಒರ್ಂಬ ನಾಲು ಎಣ್ಮ ಸೊನ್ನೆ ಸೊನ್ನೆ ಎಣ್ಮ ಸೊನ್ನೆ ಐನು ಮೂಜಿ ಆಜಿ ಸೊನ್ನೆ ಬೊಕ್ಕ ಒರ್ಂಬ ನಾಲು ಎಣ್ಮ ಸೊನ್ನೆ ರಡ್ಡು ಮೂಜಿ ನಾಲು ನಾಲು. ಕುಡ್ಲನಗರ ಕಂಟ್ರೋಲ್ ರೂಮ್ ನಂಬರ್ ಒರ್ಂಬ ನಾಲು ಎಣ್ಮ ಸೊನ್ನೆ ರಡ್ಡು ಮೂಜಿ ರಡ್ಡು ಒಂಜಿ. ಪೊಂಜವು ಸಮನ್ವಯ ಅಧಿಕಾರಿ ನಂಬರ್ ಒರ್ಂಬ ನಾಲು ನಾಲು ಎಣ್ಮ ಮೂಜಿ ಮೂಜಿ ರಡ್ಡು ಏಳು ಒಂಜಿ ಮೂಜಿ. ಉಂದೆಕ್ ವಿಚಾರ ಪೋಲಿಂದು ಸುರತ್ಕಲ್ ಪೊಲೀಸ್ ಸ್ಟೇಷನ್ ದ ಪೊಲೀಸರು ಮಾಧ್ಯಮಗೂ ಮಾಹಿತಿ ಕೊಡ್ತೀರು. ಕುಡ್ಲ ಮಹಾನಗರ ಪಾಲಿಕೆದ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ಗೆ ಅಪಗಪಗ ಸೂ 11 ಪುನವು ಮಹಾನಗರ ಪಾಲಿಕೆದ ಬಿಜೆಪಿ ಆಡಳಿತ ಸೋತುದನವೇ ಕಾರಣ ಅಂದೆ ಕಾಂಗ್ರೆಸ್ ಪಕ್ಷ ದೂರ್ದುಂಡು. ಕುಡ್ಲ ಮಹಾನಗರ ಪಾಲಿಕೆದ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಕಜವದ ರಾಶಿಗೆ ಅಪಗಪಗ ಸೂ 11 ಪುನೆಕ್ ಪಾಲಿಕೆಡು ಬಿಜೆಪಿ ಆಡಳಿತ ಸೋತುದನವೇ ಸಾಕ್ಷಿ ಎಂದು ಕಾಂಗ್ರೆಸ್ ಪಕ್ಷ ದೂರ್ದುಂಡು. ಪಾಲಿಕೆದ ಎದುರು ಪಕ್ಷದ ನಾಯಕಿ ನವೀನ್ ಡಿಸೋಜಾ ದುಂಬಾಳ್ತಿಡು ಬುಧವಾರ ಡಂಪಿಂಗ್ ಯಾರ್ಡ್ಗೆ ಪೋಯಿನ ಕಾಂಗ್ರೆಸ್ ಕೂಟ ಡಂಪಿಂಗ್ ಯಾರ್ಡ್ದ ಬಗೆಟ್ ಅಭಿಪ್ರಾಯ ದುಂಬುದಿಂಡು. ಬಿಜೆಪಿ ಮಹಾನಗರ ಪಾಲಿಕೆಡ್ದು 50 ಕೋಟಿ ರೂಪಾಯಿನ ಪರ ಕಜಾವ್ ವಿಲೇವಾರಿಗೆ ಕೊಡ್ತುಂಡು. ಐನು ವಯಸ್ಸುಣ್ಣ ಗುತ್ತಿಗೆದಾರರು ಜವಾಬ್ದಾರಿ ತಂದು ನಾವು ಬೊಕ್ಕ ಪಾಲಿಕೆದ ಎನ್ವೈರನ್ಮೆಂಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬೊಕ್ಕ ಆರೋಗ್ಯ ಇಲಾಖೆ ಗುಮನ ಕೊರಂದೆ ಕಜೌದ ರಾಶಿಗೆ ಸೂಬೂರೊಂದುಂಡು. ಕಜೌಲಿನ ಸರಿಯಾದ ಇಂಗಡ ಮಲ್ತದು ಪ್ಲಾಸ್ಟಿಕ್ ನ ಬೇತೆ ಮಲ್ತದು ಅಕ್ಟೋಬರ್ ಬೊಕ್ಕ ನವೆಂಬರ್ ದುಂಬೆ ಐಕ್ ನೀರು ತೈಲ್ತದುಂಡ ಇಂಚಿನ ಸಮಸ್ಯೆ ತಪ್ಪಾದುಲಿ. ಈ ಸೂತ ಪುಗೆತ ಘಾಟ್ ಪಚ್ಚನಾಡಿದ ಸುತ್ತಲ ಪರಡ್ದು ಪದಂಗಡಿ ಮುಟ್ಟಲ ಬೈದುಂಡು. ಉಂದೆಡ್ದು ಜೋಕುಲು ಹಿರಿಯ ನಾಗರಿಕರು ಪ್ರಾಯದಂಗನಕ ಕಷ್ಟೊಡು ಬುರ್ದಿರು ಪೋಡಿಗೆದ ಬದುಕು ಅಕ್ಲಿನ ವಾತಂಡು. ಉಂದೆಕ್ ಊರ್ದ ಶಾಸಕರು ಭರಶೆಟ್ಟಿಲ ಸೀದಾ ಜವಾಬ್ದಾರಿಯಿಂದ ಕಾಂಗ್ರೆಸ್ ಕೂಟದಕ್ಲ ದುರ್ದೇರು. ದುಂಬುದ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ದುಂಬುದ ಶಾಸಕರು ಮೊಯ್ದೀನ್ ಬಾವಾ, ದುಂಬುದ ಮೇಯರ್ ಲೈನ ಶಶಿಧರ ಹೆಗ್ಡೆ ಬುಕ್ಕ ಕವಿತಾ ಸನಿಲ್, ದುಂಬುದ ಒತ್ತು ಮೇಯರ್ ಮಹಮ್ಮದ್ ಕುಂಜತ್ ಬೈಲೆ, ಪಾಲಿಕೆ ಸದಸ್ಯರು ಭಾಸ್ಕರ್ ಕೆ, ಲ್ಯಾನ್ಸಿ ಲಾಟ್ಮಿಂಟೋ, ಅನಿಲ್ ಕುಮಾರ್, ಎನ್ಎಸ್ಯುಐ ಜಿಲ್ಲಾ ಗುರುಕಾರ್ಯರು ಸುಹಾನ್ ಆಳ್ವ, ವೀಣಾ ಟೆಲಿಸ್, ಮಂಜುಳಾ ನಾಯಕ್, ಶಾಂತಲಾ ಗಟ್ಟಿ, ನಜೀರ್ ಬಜಾಲ್, ಯುವ ಕಾಂಗ್ರೆಸ್ ನಾಯಕರು ರಾಕೇಶ್ ದೇವಾಡಿಗ, ಸುನಿಲ್ ಪೂಜಾರಿ, ಸಮರ್ಥ್ ಭಟ್ ಕಾಂಗ್ರೆಸ್ ಕೂಟೊಡಿದ್ದೀರು. ಈ ಕಣ್ಣೆಲ್ಲ ಹೇಗೆ ತಪ್ಪಾಗಿದ್ದು ನೋಡಿ, ಅವರ ಮುಖ ನೋಡುವಾಗಲೇ ಗೊತ್ತಾಗ್ತದೆ ಅವ್ರ ಪಾಪ ಯಾವ ರೀತಿಯಲ್ಲಿ ಸಫರ್ ಆಗ್ತಾ ಇದ್ದಾರೆ. ಮುಖ ಕಣ್ಣನ್ನು ನೋಡುವಾಗಲೇ ಗೊತ್ತಾಗ್ತದೆ. ಒಂದು ಮನೆಯವರು ಒಂದು ಪಾಪ ಎಲ್ಲ ಮನೆಗಳಿಗೂ ಇದೇ ಪರಿಸ್ಥಿತಿ ತಾನೆ. ಎಲ್ಲ ಪರಿಸ್ಥಿತಿ ನಮ್ಮ ಪ್ರಯತ್ನ ಮಾಡ್ತೇವೆ ಆಯ್ತಾ. When we enter there, yeah, we can see the fresh dump. That's what I'm saying, sir. Fresh waste is coming. You said that segregated. I don't know. Then the ನಗರ ಪಾಲಿಕೆ 5 ದಿನ ಆಯ್ತು. ಮಾನ್ಯ ಮಂತ್ರಿಗಳಾದ ಜಿಲ್ಲಾ ಮಂತ್ರಿಗಳಾದ ಸುನಿಲ್ ಕುಮಾರ್ ರವರು 2 ದಿವಸದ ಒಳಗಡೆ ಬಂದು ಇದನ್ನು ಆರಿಸಲಿಕ್ಕೆ ತಜ್ಞರನ್ನು ಕರೆಸಿ ಈ ಭಾಗದ ನಾಗರಿಕರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ಬಹಿರಂಗವಾಗಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಮೇಯರ್ರವರು ಮತ್ತು ಈ ಭಾಗದ ಶಾಸಕರಾದ ಭರತ್ ಶೆಟ್ರು ಈ ಕೆಲಸವನ್ನು ಮಾಡಬೇಕಿತ್ತು. ಅವರು ಮಲಗಿದ್ದಾರೆ. ಡಾಕ್ಟ್ರು ಅಂತ ಹೇಳುವಂತಹ ಪರಿಜ್ಞಾನವಿಲ್ಲದೆ ಇವತ್ತು ಜನರು ಸಾಯ್ತಾರೆ, ಬದುಕ್ತಾರೆ, ನಮಗೇನು ಅಂತ ಹೇಳುವಂಥ ಪ್ರಶ್ನೆಯಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ. ಬಹುಶಃ ಇದು ಅನ್ಯಾಯ. ಜನರ ಮತವನ್ನು ಗಳಿಸಿ ಈ ಭಾಗದಲ್ಲಿ ಅವರು ಜನರ ಸೇವೆಯನ್ನು ಮಾಡೋದನ್ನು ಬಿಟ್ಟು, ಈ ಭಾಗದ ಅಭಿವೃದ್ಧಿಯನ್ನು ಮಾಡೋದನ್ನು ಬಿಟ್ಟು ಎಲ್ಲಿದ್ದಾರೆ ಅಂತ ಹೇಳುವಂಥ ಪ್ರಶ್ನೆಯನ್ನು ಜನರು ಕೇಳ್ತಾ ಇದ್ದಾರೆ. ಬಹುಶಃ ನಮ್ಮ ಎಲ್ಲರ ರಾಜಕೀಯ ರಹಿತವಾಗಿ ಈ ಭಾಗದ ನಾಗರಿಕರಿಗೆ ರಕ್ಷಣೆಯಾಗಿ ನಾವು ನಿಲ್ಲೋಣ. ಆಕಸ್ಮಿಕವಾಗಿ ವರ್ಷ ಆಗುತ್ತಿರುವಂಥ ಈ ದುರಂತಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯುವಂಥ ಕೆಲಸ ಆಗಬೇಕು. ಪಡುಬಿದ್ರದ ಪಡುಬಿತ್ಲು ಜಾರಂದಾಯ ಬಂಟಸಾನುಡು ಶುಕ್ರವಾರ ಬೊಕ್ಕ ಶನಿವಾರ 2 ದಿನ ವರ್ಷಾದಿ ನೇಮ ನಡಪೆರೈತದು. ದೈವ ಗೇನ ಪುಟ್ಟೈನಂಚ ಊರ ಪರ ಊರ ಭಕ್ತರ್ನ ಉಮೇದಿಡು ಜಾರದಾಯ ಬಂಟದ ಇವಲಿಗೆ 2 ಬಂಗಾರದ ಕಡ್ತಲೆ ಬೊಕ್ಕ ಮಲ್ಲ ಕಂಚಿದ ತುಡರ್ ಮಲ್ಪಾದಿರು. ಅವೇನು ಬುಧವಾರ ಪಡ್ಡದಿದ್ದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಲಿಯೊಡ್ದು ಮೆರವಣಿಗೆ ಕನತದು ಸಮರ್ಪಣೆ ಮಲ್ತೇರು. ತುಳುವೇರ್ನ ಜನಪದೊಟ್ಟು ಮೂಡ್ದು ಬತ್ತನಂಚ ಒಂಜಿಕುಂದು ಸಾರಭೂತಲು ನಿಲೆಯಾದುಪುನ ಅರಸು ಬಲಿಯೇಂದ್ರನ ಪುಣ್ಯಭೂಮಿ ತುಳುನಾಡಾದುಂಡು. ಪಿರಾಕದ ಕಾಲೊಡ್ದಿಂಚ ಹಿರಿಯರು ನಂಬೊಂದು ಬತ್ತಿನ ದೈವಲೇನು ಇತ್ತಿದ ಹಿರಿಯರು ಕಿರಿಯರು ಬುಡ್ದು ಪಾಡ್ದಿರು. ವರ್ಷಲು ಮಗರ್ನಂಚಿನೆ ದೈವಾರಾಧನೆದ ಮಿತ್ತು ಭಕ್ತಿ ಶ್ರದ್ಧೆ ಹೆಚ್ಚೊಂದುಂಡು. ಪಡುಬಿದ್ರದ ಪಡುಬಿತ್ಲು ಜಾರಂದಾಯ ಬಂಟಸಾನುಡು ಶುಕ್ರವಾರ ಬೊಕ್ಕ ಶನಿವಾರ 2 ದಿನ ವರ್ಷಾದಿ ನೇಮ ನಡಪೆರೈತದು. ದೈವ ಗೇನ ಪುಟ್ಟೈನಂಚ ಭಕ್ತರ್ನ ಉಮೇದಿಡು ಜಾರಂದಾಯ ಬಂಟ ದೈವಲಿಗೆ 2 ಬಂಗಾರದ ಕಡ್ತಲೆ ಮಲ್ಪಾದಿರು. ಅಂಚನೆ ಜಾರಂದಾಯನ ಆರಾಧನೆ ಮಲ್ತೊಂದು ಸೇವೆಯನ್ನು ನಡಪಾವೊಂದು ಬೈದಿನ ಶಾಂತಾರ್ ಪಡುಮನೆ ಕಾಂತ ಪೂಜಾರಿಯರ್ನ 60 ವಾಮನ್ ಮಾಸ್ಟರ್ ಬೊಕ್ಕ ಕುಟುಂಬದ ಪರವಾದ
ರೋಷನ್ ಕುಮಾರ್ ಲಾರ್ಡ್ಸ್ ಕಂಚಿದ ಮಲ್ಲ ಕೊಡಿತುಡರ್ನ ಸಮರ್ಪಣೆ ಮಾಡ್ತಿದ್ದೀರಿ. ಬುಧವಾರ ಪಡ್ಡೆದ್ರದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ್ದು ಬಂಗಾರದ ರಡ್ ಕಡ್ತಲೆ ಬೊಕ್ಕ ಕಂಚಿದ ಕೊಡಿತುಡರ್ನ ಮೆರವಣಿಗೆಡು ಪಡ್ಡೆದ್ರ ಪಡುಬಿತ್ಲದ ಜಾರಂದಾಯ ಬಂಟಸಾನುಗು ಕನಸದು ಸಮರ್ಪಣೆ ಮಲ್ತೇರು. ಪಡುಬಿತ್ಲು ಗ್ರಾಮದ ಗುರ್ಕಾರ್ಯರು ಜಾರಂದಾಯ ಸೇವಾ ಸಮಿತಿದಕ್ಲು ಗ್ರಾಮದ ಜನಕ್ಲು ಸಾನದ ಇಲ್ಲಲ್ದಕ್ಲು ಅನ್ನ ಸಂತರ್ಪಣೆ ಸಮಿತಿದಕ್ಲು ಬದಿಕರ ಸೇವಾ ಸಮಿತಿದಕ್ಲು ಮಹಿಳಾ ಮಂಡಳಿ ಬೊಕ್ಕ ಬೊಂಬೈ ಸಮಿತಿದಕ್ಲು ಪಾಲ್ದೆ ತುಂಡೇರು. ಶುಕ್ರವಾರ ಬಯ್ಯ 6 ಗಂಟೆಗೆ ದೈವರಿನ ಭಂಡಾರ ಜತದು ರಾತ್ರಿ 9 ಗಂಟೆಗೆ ಜಾರಂದಾಯ ಬಂಟ ನೇಮ ಶುರು ಆಯರುಂಡು. ಶನಿವಾರ ಕಾಂಡೆ 9 ಗಂಟೆಗೆ ಜುಮಾದಿ ಪರಿವಾರ ದೈವರಿನ ನೇಮ ಬೊಕ ಮಾಯಂದಾಲ ದೈವದ ನೇಮ ಅಟ್ಟಡೆ ಮಲ್ತದೇರು. ಕುಳ್ಳಡು ಗಾಂಜಾ ದಂಧೆಡು ಉಪ್ಪುನ ಡಾಕ್ಟರ್ ಕಲ್ಪನಾಕ್ಲಿನ ಬಂಧನ ಮಲ್ತೊಂದುಲ್ಲೆರು ಇತ್ತೆ ಪಿರಾ ಮೂವೇರು ಆರೋಪಿಯನ್ನು ಕುಡ್ಲದ ಪೊಲೀಸರು ಪತ್ತದಿರು ಕಸ್ಬಾ ಬಂಗರದ ಮೊಹಮ್ಮದ್ ಅಫ್ರಾರ್ ಕೇರಳ ಕೊಚ್ಚಿದ ಆಡನ್ ದೇವ್ ಬುಕ ಕರ್ನಾಟಕ ತುಮಕೂರದ ಹರ್ಷಕುಮಾರ್ ಇಂಚ ಮೂವೇರು ಆರೋಪಿಲಾದು ಉಲ್ಲೇರು ಕುಡ್ಲಡು ಗಾಂಜಾ ದಂಧೆಡು ಉಪ್ಪುನ ಡಾಕ್ಟರ್ ಕಲ್ಪನಾಕ್ಲಿನ ಬಂಧನ ಮಲ್ತೊಂದುಲ್ಲೆರು ಇತ್ತೆ ಪಿರಾ ಮೂವೇರು ಆರೋಪಿಯನ್ನು ಕುಡ್ಲದ ಪೊಲೀಸರು ಪತ್ತದಿರು ಕಸ್ಬಾ ಬೆಂಗರದ 23 ವರ್ಷ ಪ್ರಾಯದ ಮೊಹಮ್ಮದ್ ಅಫ್ರಾರ್ ಕೇರಳ ಕೊಚ್ಚಿದ ಆಡನ್ ದೇವ್
ಬೊಕ ಕರ್ನಾಟಕ ತುಮಕೂರದ ಹರ್ಷಕುಮಾರ್ ಇಂಚ ಮೂವೀರ್ ಆರೋಪಿಲು ಉಲಾಯಿ ಬುಳ್ದಿರು. ಈ ಆರೋಪಿಲಿಡು ಮೊಹಮ್ಮದ್ ಅಫ್ರರ್ ಫಲವಸ್ತಲಿನ ಅಂಗಡಿಡು ಕೆಲಸ ಮಲ್ತೊಂದುಲ್ಲೆ. ಬಾಕಿ ಇರುವೇರು ಡಾಕ್ಟರ್ ಕಲ್ತೊಂದುಲ್ಲೇರು. ಆಡನ್ ದೀವ್ ಕುಡ್ಲದ ಫಾರ್ಮಸಿ ಕಾಲೇಜ್ ಒಂಜೆಟ್ ಅಕೇರಿ ವರ್ಷದ ಡಿ ಫಾರ್ಮ್ ಕಲ್ತೊಂದುಲ್ಲೆ. ಬೊಕ ಹರ್ಷಕುಮಾರ್ ವಿಎಸ್ ಮೆಡಿಕಲ್ ಕಾಲೇಜ್ ಒಂಜೆಟ್ ಪ್ಯಾಥಾಲಜಿ ವಿಭಾಗದ ಅಕೇರಿ ವರ್ಷದ ಸ್ನಾತಕೋತ್ತರ ಪದವಿ ಕಲ್ತೊಂದುಲ್ಲೆ. ಈ 3 ಜನನು ಪತ್ತನ ಸೇರ್ದು ಒಟ್ಟು 13 ಜನ ಉಲಾಯಿ ಬುಡ್ದಿರು. ಕುಡ್ಲ ಬಣ್ಸ್ ಹಾಸ್ಟೆಲ್ ಕೈತಲ್ದ ಫ್ಲಾಟ್ ಒಂಜೆಟ್ ಸಾರ್ವಜನಿಕರಿಗೆ ಬೊಕ ಕಲ್ಪುನಕ್ಲೆಗ್ ಗಾಂಜಾ ಮಾರೊಂದುಪುನ ದೂರದ ಮಿತ್ ಆರೋಪಿ ಕುಡ್ಲದ ದಂತ ಕಾಲೇಜ್ ಕಲ್ತೊಂದುಪುನ ಬ್ರಿಟನ್ ಮೂಲದ ನೀಲ್ ಕಿಶೋರಿಲಾಲ್ ರಾಮ್ ಜಿಶಾನ್ ಕರಿನ ಐತಾರ ಸಿಸಿಬಿ ಪೊಲೀಸರು ಪತ್ತದು. ಆಯಡ್ದು 50,000 ರೂಪಾಯಿ ಬಿಲೆತ 2 ಕಿಲೋ ಗಾಂಜಾ, ಮೊಬೈಲ್ ಫೋನು, 7,000 ರೂಪಾಯಿ, ಗೊಬ್ಬುನ ಪಿಸ್ತೂಲು ಸೇರ್ನಂಚ 78,000 ರೂಪಾಯಿ ಬಿಲೆತ ಸೊತ್ತುಲಿನ ಸ್ವಾಧೀನೊಂದೆ ತೊಂದೇರು. ಐದು ಬೊಕ್ಕ ಆಯ್ ಕೊರ್ನ ಮಾಹಿತಿದಂಚ ಬುಧವಾರ ಪೊಲೀಸರು 8 ಜನ ಡಾಕ್ಟರ್ ಬೊಕ್ಕ ಡಾಕ್ಟರ್ ಕಲ್ಪುನಕ್ಲು ಸೇರ್ದು 9 ಜನನು ಪತ್ತದಿತ್ತೇರು. ಐದು ಬೊಕ್ಕ ಪಿರ 3 ಪೊಲೀಸ್ ಬಲೆಕ್ ಬುಡ್ದಿರು. ಬೈಂದೂರು ತಾಲೂಕದ ಮರವಂತೆ ಗ್ರಾಮ ಪಂಚಾಯತ್ ಮುಟ್ಟದ ಅಂಗನವಾಡಿ ಕೈತಲು ಪಾಕವರ್ಷಲಿಡಿದು ಉಪಯೋಗದಾಂತೆ ಇತ್ತಿನ ಮಾಮಲ್ಲ ನೀರ್ದ ಟ್ಯಾಂಕಿನ್ ದೆಪ್ಪಾದಿರು. ಕಾರ್ಯಾಚರಣೆ ನಡಪಾದು ಮರವಂತೆ ಗ್ರಾಮ ಪಂಚಾಯತ್ದ ಬೊಕ್ಕ ಬೇತೆ ಸಂಘ ಸಂಸ್ಥೆಲು ಸಾರ್ವಜನಿಕರನ್ನ ಸಾಕಾಯಡು ಒಂದೇನು ನೆಲಸಮ ಮಲ್ತುದೇರು. ಬೈಂದೂರು ತಾಲೂಕದ ಮರವಂತೆ ಗ್ರಾಮ ಪಂಚಾಯತ್ ಮುಟ್ಟದ ಅಂಗನವಾಡಿ ಕೈತಲು ಪಾಕವರ್ಷಲಿಡಿದು ಉಪಯೋಗದಾಂತೆ ಇತ್ತಿನ ಮಾಮಲ್ಲ ನೀರ್ದ ಟ್ಯಾಂಕಿನ್ ದೆಪ್ಪಾದಿರು. ಕಾರ್ಯಾಚರಣೆ ನಡಪಾದು ಮರವಂತೆ ಗ್ರಾಮ ಪಂಚಾಯತ್ ಬೊಕ್ಕ ಬೇತೆ ಸಂಘ ಸಂಸ್ಥೆಲು ಬೊಕ್ಕ ಸಾರ್ವಜನಿಕರನ್ನ ಸಾಕಾರಡು ಒಂದೇನು ನೆಲಸಮ ಮಲ್ತದಂಡ. ಬುಡಂದೆ 4 ಗಂಟೆ ದಾತು ಪುರ್ತು ಕಾರ್ಯಾಚರಣೆ ಹಿಡಿದು ಬೊಕ್ಕ ಟಾಂಕಿ ಮಗರ್ದು ಜನಕ್ಲಿನ ಎಕ್ಕಂದೇಲು ದೂರ ಮಲ್ತದಂಡ. 1980 ಕಟ್ಟದ್ನ 2 ಲಕ್ಷ ಮೀಟರ್ ನೀರು ಸಾಮರ್ಥ್ಯದ ಈ ಮುಖ್ಯ ಟಾಂಕಿ ಜನಕ್ಲಿಗೆ ಪ್ರಯೋಜನ ಇಜ್ಜಂದೆ ಅಂಚನೆ ಇತ್ತಂಡು. ಅಂಚದ ಇನ್ನು ದೆಪ್ಪಾವಡೊಂದು ಒತ್ತಾಯ ಜೋರಾದಿತ್ತಂಡು. ಜೋಕ್ಲಿನ ಇಲ್ಲಲ್ದಕ್ಲು ಜೋಕ್ಲಿನ ಅಂಗನವಾಡಿಗೆ ತೊಂದು ಬರೆಯರೆ ಪೋಡಿಯೊಂತೇರು. ಮರವಂತೆ ಗ್ರಾಮ ಪಂಚಾಯತ್ ಗುರುಕಾರ್ದಿ ರುಕ್ಮಿಣಿ, ಪಿಡಿಒ ಶೋಭಾ ಬಳೆಗಾರ್, ಕಾರ್ಯಾಂತಿರ ದಿನೇಶ್ ಸೇರುಗಲ್, ಗಂಗೊಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಕರುಣಾಕರ ಆಚಾರ್ಯ, ನಾಗರಾಜ್ ಪಾಟೇಗ, ಕಿಶನ್ ಪೂಜಾರಿ, ವಿನಾಯಕ್ ರಾವ್, ಪಂಚಾಯತ್ ಬೇರೆದಕ್ಲು ಬೇತೆ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆದ ಪೊರ್ತುಡಿತ್ತೇರು. ಕುಂದಾಪುರ ತಾಲೂಕು ಕೋಟೇಶ್ವರ ಗ್ರಾಮಡು ಇಲ್ಲದ ಎದುರು ಬಾಕಲ್ದ ಬೀಗ ಪುಲಿತದ ಬಂಗಾರ ಪದ್ದೆ ಬುಕ ಕಾಸು ಕಂಡದನ ಕೇಸಿನ ಪೊಲೀಸರು ನಾಡಪತ್ತದು 20 ಆರೋಪಿನ ಬಂಧನ ಮಲ್ತದೇರು. 14 ಲಕ್ಷ ರೂಪಾಯಿ ಬಿಲೆತ ಬಂಗಾರ ಬೊಳ್ಳಿ ಸೊತ್ತುಲಿನ ಸ್ವಾಧೀನೊಂದೆ ತೊಂದೇರು. ಕುಂದಾಪುರ ತಾಲೂಕು ಕೋಟೇಶ್ವರ ಗ್ರಾಮಡು ಇಲ್ಲದ ಎದುರು ಬಾಕಲ್ದ ಬೀಗ ಪುಲಿತದ ಬಂಗಾರ ಪದ್ದೆ ಬುಕ ಕಾಸು ಕಂಡದನ ಕೇಸಿನ ಪೊಲೀಸರು ನಾಡಪತ್ತದು 20 ಆರೋಪಿನ ಬಂಧನ ಮಲ್ತದೇರು. ಕೋಟೇಶ್ವರ ಗ್ರಾಮದ ಕಾಮತ್ ಪೆಟ್ರೋಲ್ ಪಂಪ್ ಎದುರು ಬೊಬ್ಬರಿಯ ಸಾನ ಕೈತಲ್ದ ಪ್ರಸನ್ನ ನಾರಾಯಣ ಆಚಾರ್ಯ ಪನ್ಪನಾರಾಯಣ ಇಲ್ಲಡು 2022 ಸೆಪ್ಟೆಂಬರ್ 17 ಕಂಡದಿತ್ತೇರು. ಕೇಸಿಗೆ ಸಂಬಂಧ ಡಿಸೆಂಬರ್ 27 ಆರೋಪಿ ಲೈನ ಕಾಸರಗೋಡು ಪಿರಿಯದ 42 ವರ್ಷದ ಹಾಶಿಂ ಎಚ್ ಬೊಕ ಕುಂಬ್ಳಿದ 48 ವರ್ಷ ಪ್ರಾಯದ ಸಿದ್ದಿಕ್ ಪನ್ಪುಣಯನು ಮಡಿಕೇರಿ ಬಂಧನ ಮಲ್ತದು ಕೋರ್ಟ್ಗೂ ಹಾಜರು ಮಲ್ತಿತ್ತನು. ಐದು ಬೊಕ್ಕ ಪೊಲೀಸರು ಕೋರ್ಟ್ದ ಒಪ್ಪಿಗೆ ತಂದು ಆರೋಪಿನ ಪಿರ ಕಸ್ಟಡಿಗೆ ತಂದು ವಿಚಾರಣೆ ಮಲ್ಪುನಗ ಆಗ್ಲು ಉಡಿಪು ನಗರ ಪೊಲೀಸ್ ಸ್ಟೇಷನ್ ಮಲ್ಪೆ ಪೊಲೀಸ್ ಸ್ಟೇಷನ್ ಸುತ್ತುಡು ಇಲ್ಲಡದ ಕಂಡನ ಬಗೆಟ್ ಬಾಯ್ ಬಿಡ್ತೀರು. ಕಂಡದ್ನ ಪದ್ದೇನು ಆರೋಪಿಲು ಕೇರಳ ಮಂಜೇಶ್ವರ ತಾಲೂಕದ ನೀರ್ಚಾಲ್ ಕಾಳಿಕಾಂಬ ಜ್ಯುವೆಲ್ಲರ್ಸ್ ಮಾರ್ದಿತ್ತೀರು. ಆರೋಪಿಲು ಕೋರ್ನ ಮಾಹಿತಿದಂಚ ಪೊಲೀಸರು ನೀರ್ಚಾಲ್ ಜ್ಯುವೆಲ್ಲರಿ ಅಂಗಡಿಗೆ ಹೋದು 17 ಲಕ್ಷ ರೂಪಾಯಿ ಬಿಲೆತ ಒಟ್ಟು 300 ಗ್ರಾಂ ಬಂಗಾರ ಬೊಕ್ಕ 1 ಲಕ್ಷ ರೂಪಾಯಿ ಬಿಲೆತ 1481 ಗ್ರಾಂ ಬೊಳ್ಳಿ ಸೇರಿದು ಒಟ್ಟು 14 ಲಕ್ಷ ರೂಪಾಯಿ ಬಿಲೆತ ಸೊತ್ತುಲೆನ್ನು ಸ್ವಾಧೀನವುದೇ ತೊಂದಿರು. ಆರೋಪಿಲು ರಾಜ್ಯದೊಲೈದ ಕಂಡುಲಾದಿತ್ತದು. ಕೇರಳ ರಾಜ್ಯ ಕೈತಲ್ದ ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಕಂಡದ ಜೈಲು ಶಿಕ್ಷೆ ಆಯ್ನಕ್ಲಾದುಲ್ಲಿರು. ಈ ಕೇಸಿನ ಒಡಿಪು ಜಿಲ್ಲೆದ ಎಸ್ಪಿ ಅಕ್ಷಯ್ ಎಂಎಚ್ ನಿರ್ದೇಶನದಂಚ ಬಾಕಿ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನೋಡು ಕುಂದಾಪುರ ಪೊಲೀಸರು ಈ ಕೇಸಿನ ಬುಡುಪಾದಿತ್ತದು. ಬಂಧನ ಆಯ್ನ ಆರೋಪಿಲೇಕ ನ್ಯಾಯಾಂಗ ಬಂಧನ ಪಾಡ್ದಂಡು. ಕುಡ್ಲ ಮಹಾನಗರ ಪಾಲಿಕೆದ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಪತ್ತಿನ ಸೂ ತೆಕ್ಕುಣಂಚ ತೋಜೋದಿಜ್ಜಿ ಪರಿಸರ ಸುತ್ತಮುತ್ತು ಪುಗೆ ದಿಂಜಿದು ಐತ ಘಾಟದ ಒಟ್ಟುಗೂ ಜನಕ್ಲೆಗ್ ದಮ್ಮು ಕಟ್ಟುನ ಸ್ಥಿತಿಗತಿ ಉಂಡಾತಂಡು. ಈ ಬಗೆಟ್ ಊರ್ದ ಜನಕ್ಲು ಸಮಸ್ಯೆಲಿನ ಮಾಧ್ಯಮದೊಟ್ಟಿಗೂ ಪಂಡೊಂದು ಭಾರಿ ಬೇಜಾರು ತೋಜಾದಿರು. ತಡೆಗೋಡೆ ಎಂಥದ್ದು ಅವರ ಕರ್ಮಕ್ಕೆ ತಡೆಗೋಡೆ, ಅವರ ಮನೆ ಬಾಗಿಲಿ ಮಾಡಲಿ ತಡೆಗೋಡೆ ಇಂಥದ್ದೊಂದು ಯಾವುದು ತಡೆಗೋಡೆ ಯಾವಾಗೋಸ್ಕರ ಅವನಿಗೆ 50 ಇವನಿಗೆ 50 ಮಾಡಿದವನಿಗೆ ಒಂದು 50 ಇವರಿಗೆ ಒಂದು 50 ಬರ್ಬೋದು. ಅದರಲ್ಲಿ ಹೆಸರಿಗೆ ಕಾರ್ಪೊರೇಷನ್ ಮಂಗಳೂರು ಮಹಾನಗರ ಪಾಲಿಕೆ ಅಂತ ಎಲ್ಲಿದ್ದಾರೆ ಈಗ? 6-7 ದಿನ ನಾವು ನರಳ್ತಾ ಇದ್ದೇವೆ ಹೊಗೆಯಿಂದ. ಎಲ್ಲಿದ್ದಾರೆ? ಕುಡ್ಲ ಮಹಾನಗರ ಪಾಲಿಕೆ ಆಡಳಿತದ ಕ್ರಮ ಮಿತ್ತು ಏವ್ರ ಬರಂದನಕ್ಲಿಲ್ಲ ಬರು ಪಚ್ಚನಾಡಿ ಕಜೋದ ಡಂಪಿಂಗ್ ಯಾರ್ಡ್ದ ಸಮಸ್ಯೆಯನ್ನು ಕರಿನ 10 ವರ್ಷಲೆಡೆದು ತೂವೊಂದು ಪುನ ಅನುಭವಿತೊಂದು ಪುನ ಕ್ರಿನ ಪಾತೆರ ಒಂದು ಪಚ್ಚನಾಡಿ ಸುತ್ತಮುತ್ತ ಪರಿಸರದ ಕ್ರಿನ ಬದುಕು ನರಕ ಅದು ಕೂತುಂಡು.
ಕೇಣ್ಣಕ್ಲಿಜ್ಜೇರು ಪನ್ಪುಣಕ್ಲಿಜ್ಜೇರು ಕಾರಣ ಒಂಜಿ ವಾರಡು ಅಲ್ತಕ್ನ ಸ್ಥಿತಿಗತಿ ಅಂಚಾದು ಪೋತುಂಡು ಇಡೇ ಮುಟ್ಟ ಡಂಪಿಂಗ್ ಯಾರ್ಡ್ಗು ಪತ್ತಿನ ಸೂ ತೆಕ್ಕಾಯರ ಸಾಧ್ಯ ಆತುಜಿ ಅಗ್ನಿಶಾಮಕ ದಳದ ಪಾಕಜನ ನೀರು ಪಾಡ್ದು ಸೂ ತೆಕ್ಕಾಯರ ಪುಣೆಯೊಂದು ಲೇರು ಒಂಜಿ ಕಡೆಟ್ ಗುಡ್ಡೆ ಜರಿತದ ಮಣ್ಣು ಪಾಡ್ದು ಸೂ ತೆಕ್ಕ ಒಂದುಂಡು ಇತ್ತೆ ಸೂತ ಪುಗೆ ಕುಡ್ಲ ನಗರಗು ಪದ್ರೊಂದುಂಡು ಅಲ್ಪದ ರಂಜಿತ್ ಪನ್ಪುನಾರ್ ಪಾತಿರ್ದೆ ದಮ್ಮು ತೆಮ್ಮ ಸಮಸ್ಯೆ ಹಿಡಿದು ಕಂಗಲಾದ ಪೋತ ಪುಗೆ ದಿನೋಡು ದಿನ ಹೆಚ್ಚೊಂದುಂಡು ಎಲ್ಲಡೆ ಬತ್ತದ ದಾನೆ ಆವೊಂದುಂಡುವುದು ಕೇನ್ ಅಕ್ಲೆಲ ಏರ್ಲ ಇಜ್ಜೀರು ಅಧಿಕಾರ್ಲಿನ ಗುಮನ ಕನತದ ಅಕ್ಲಿನ ಮನಿಮಂಬು ಇಜ್ಜಿಂದು ಆರ್ಪಂಡಿರು ಇದರಲ್ಲಿ ಸಮಸ್ಯೆ ಅಂತ ಹೇಳಿದರೆ ನಮಗೆ ಹೊಗೆ ತುಂಬ ಸಮಸ್ಯೆ ಉಂಟು ಇಲ್ಲಿ. ಯಾಕಂದರೆ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನದವರೆಗೆ ತುಂಬ ಹೊಗೆ ಉಂಟು. ಹೊರಗಡೆ ಹೋಗುವಂಥ ಪರಿಸ್ಥಿತಿಯಲ್ಲಿಲ್ಲ. ತುಂಬ ಅಂದರೆ ಹೊರಗಡೆ ಬಂದರೆ ಕೆಮ್ಮು ಬರುವುದು ಅದು. ಮತ್ತು ಯಾರಿಗೂ ಈ ಏರಿಯಾದಲ್ಲಿ ಯಾರು ಕೂಡ ಹುಷಾರು ಕೂಡ ಇಲ್ಲ ಆ ವಿಷಯದಲ್ಲಿ. ಎಲ್ಲರಿಗೂ ಕೆಮ್ಮು ಅದೆಲ್ಲ ಸ್ಟಾರ್ಟ್ ಆಗಿದೆ ಇಲ್ಲಿ. ಅದು ದಿನಕ್ಕೆ ಜಾಸ್ತಿ ಆಗ್ತಾ ಉಂಟು. ಅಧಿಕಾರಿಗಳು ಮನವಿ ಮಾಡಿದ್ದೇವೆ. ಅವರು ಹೇಳ್ತಿದ್ದಾರೆ ಅದು ಸ್ವಲ್ಪ ದಿನ ಬೇಕಾಗ್ಬೋದು ಅಂತ ಹೇಳಿ ಅದನ್ನು ನಂದಿಸ್ಲಿಕ್ಕೆ. ಯಾಕಂದರೆ ಫುಲ್ಲು ಸರೌಂಡ್ ಇದು ಹರಡಿದೆ ಅದು ಫುಲ್ಲು. ಅದಕ್ಕೆ ಆದಷ್ಟು ಬೇಗ ಇದರ ಬಗ್ಗೆ ಇದು ಮಾಡ್ತೇವೆ. ಮತ್ತು ಆರೋಗ್ಯ ಏನಾದಿದ್ದರೆ ವೈದ್ಯರನ್ನು ಕಳಿಸ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿ ಹೇಳುವುದಂತ ಹೇಳಿದ್ರೆ ಏನಾದರೂ ಇದು ಕೆಮಿಕಲಿಂದ ಆಗುವುದು ಅಂತ ಹೇಳ್ತಿದ್ದಾರೆ. ಆದರೆ ಕರೆಕ್ಟಾಗಿ ಏನಂತ ವಿಷಯ ಗೊತ್ತಿಲ್ಲ. ಆದರೆ ಪ್ರತಿ ವರ್ಷ ಇದೊಂದು ಪ್ರಾಬ್ಲಮ್ ಉಂಟೆ ಸರ್. ಇದರಲ್ಲಿ ಆ ಡಂಪಿಂಗ್ ಮಾಡೋದ್ರಿಂದ ಇದು ಪ್ರಾಬ್ಲಮೇ ಜಾಸ್ತಿ ಅಲ್ಲದ್ರೆ ಯಾವುದು ಇದಿಲ್ಲ. ಹಾಗಾಗಿ ಅದು ಸ್ವಲ್ಪ ಇದು ಡಂಪಿಂಗ್ ಮಾಡೋದನ್ನೇ ಅವರು ಸ್ವಲ್ಪ ಈ ಸೈಡಿಂದ ನಿಲ್ಲಿಸಿದರೆ ಉತ್ತಮ. ಕರುಣಾಕರ ಪನ್ಪುನಾರು ಪಾತಿರ್ದು 15 ವರ್ಷಲಿಡ್ದು ಒಂದುವೇ ಸಮಸ್ಯೆ ಇಡೇ ಮುಟ್ಟ ಎಂಕ್ಲು ಬದುಕುದನ ಸೈದನ ಅಂದಕ್ಕೆ ನಕ್ಲು ಇಜ್ಜಿರು. ಇಲ್ಲು ತೆರಿಗೆ ಕಟ್ಟನಾಗ ಕಜಾವ್ದ ತೆರಿಗೆ ಕಟ್ಟಂಡಲ ಎಂಕ್ಲಿನ ಬಾಕ್ಲಿಗೆ ಕಜಾವ್ ಕನತ್ತು ಪಾಡುವಿರು. ಒಂದು ಎಂಚಿನ ಆಡಳಿತ ಅಂದ ಕೇಂಡಿರು. ಏನು ಮಾಡೋದು ನಾವು? ಯಾರ ಹತ್ರ ಹೇಳೋದು ನಾವು ಇದ್ದೇವೆ ಅಂತ ಅವರಿಗೆ ಕೋಆಪ್ರೇಷನ್ ಗೊತ್ತುಂಟ. ನೋಡಿ, ನಾವು ಮನೆ ಟ್ಯಾಕ್ಸ್ ಕಟ್ತೇವೆ. ಮನೆ ಟ್ಯಾಕ್ಸ್ ಕಟ್ಟುವಾಗ ಕಸದು ಕೂಡ ಟ್ಯಾಕ್ಸ್ ಕಟ್ತೇವೆ. 700-800 ತೆಗೀತಾರೆ. ಸರ್ ನಮ್ಮದು ಸ್ಥಳ ಹೋಗಿದೆ, ನಮ್ಮದು ಹೀಗಾಗಿದೆ. ಅದಾಗಲಿಲ್ಲ. ನೀವು ಕಸದ ಟ್ಯಾಕ್ಸ್ ಕಟ್ಟಿ. ನಾವು ಕಸದ ಟ್ಯಾಕ್ಸ್ ಕಟ್ಟಿ ನಮ್ಮ ಮನೆ ಬಾಗಿಲಲ್ಲಿ ಕಸ ಸುಡ್ತಾರೆ ಇವರು. ನಾವು ಹಣ ಕೊಟ್ಟು ನಮ್ಮಲ್ಲಿ ನಮಗೆ ಇದು ಕೊಡ್ತಾರೆ ಇವರು. ಹಾಗಾದರೆ ಇವರ ಹತ್ರ ಎಂತ ಮಾತಾಡೋದು? ಅವರು ಪ್ರಯತ್ನ ಪಡುವುದು ಹೊರತು ಅವರಿಗೆ ನಂದಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಮಗೆ ಗೊತ್ತುಂಟು. ಏನಂದರೆ ಇವತ್ತು ಮೊನ್ನೆಯಿಂದ ನೋಡೋದಲ್ಲ, 10 ವರ್ಷದ ನೋಡ್ತಾ ಇದ್ದೇವೆ. ಅದು ಹೇಗಿತ್ತು? ಗುಡ್ಡದ ರಾಶಿಯಾಗಿ ಮೇಲೆ ಇತ್ತು. ಅದಕ್ಕೆ ಬೆಂಕಿ ಬಿದ್ದ ನಂತರದ್ದು ಅದರಲ್ಲಿ ಎಲ್ಲ ಉಂಟು. ಹಂದಿ ಮಾಂಸ ಉಂಟು, ಕೋಳಿ ಮಾಂಸ ಉಂಟು, ಎಲ್ಲ ಬೇಡದ ವೇಸ್ಟ್ ಕೊಬ್ಬು ಎಲ್ಲ ಅದರಲ್ಲಿ ಉಂಟು. ಅದು ಇದಾಗ್ತದ? ನಮ್ಮ ಎಲ್ಲ ನಂಬರ್, ಪ್ರತಿಯೊಬ್ಬರದ್ದು ಆಧಾರ್ ನಂಬರ್, ಮೊಬೈಲ್ ನಂಬರ್, ನಮ್ಮದು ಅಡ್ರೆಸ್ ಎಲ್ಲ ಕಾರ್ಪೊರೇಷನ್ ಆಫೀಸಲ್ಲಿ ಉಂಟು. ಆದರೆ ಒಂದು ಫೋನ್ ಮಾಡಿ ನಿಮಗೇನಾದರೂ ತೊಂದರೆ ಉಂಟಾ, ಏನು ಮಾಡ್ತಿದ್ದೀರಿ ನೀವು ಅಂತ ಕೇಳುವವರಿಲ್ಲ. ಅವರು ಎ ಸಿಯಲ್ಲಿ ಕೂತ್ಕೊಳ್ತಾರೆ, ಮೇಲೆ ಕೂತ್ಕೊಳ್ತಾರೆ, ಬರೆದಾಗ್ತಾರೆ. ಮೇಲಿಂದ ಬರ್ತಾರೆ, ಅಲ್ಲಿ ತನಕ ಬರ್ತಾರೆ, ನೋಡ್ತಾರೆ, ಅಲ್ಲಿಂದಲೇ ಹೋಗ್ತಾರೆ. ನಾವು ಇದ್ದೇವೆ ಅಂತ ಅವರಿಗೆ ಗೊತ್ತಿಲ್ಲ. ತಡೆಗೋಡೆ ಎಂಥದ್ದು? ಅವರ ಕರ್ಮಕ್ಕೆ ತಡೆಗೋಡೆ. ಅವರ ಮನೆ ಬಾಗಿಲಿ ಮಾಡಲಿ ತಡೆಗೋಡೆ. ಇಂಥದ್ದೊಂದು ಯಾವುದು ತಡೆಗೋಡೆ? ಯಾವಾಗೋಸ್ಕರ? ಅವನಿಗೆ 50, ಇವನಿಗೆ 50. ಮಾಡಿದವನಿಗೆ ಒಂದು 50, ಇವರಿಗೆ ಒಂದು 50 ಬರ್ಬೋದು. ಅದರಲ್ಲಿ ಮಾಡ್ತಾರೆ. ಏನು ಬೇಕಾದ ನಾಳೆ ಏನು ಯಾರಾದರೂ ಇಂಜಿನಿಯರ್ ಬಂದು ಹೀಗೆ ಮಾಡಿದರೆ ಆಗ್ತದೆ ಅಂತೇಳಿ ಮಾಡಿಸ್ತಾರೆ. ಅಂದರೆ ಶೇರ್ ಉಂಟು ಅದರಲ್ಲಿ 50-50 ಇವರಿಗೆ. ಹೆಸರಿಗೆ ಕಾರ್ಪೊರೇಷನ್, ಮಂಗಳೂರು ಮಹಾನಗರ ಪಾಲಿಕೆ ಅಂತ. ಎಲ್ಲಿದ್ದಾರೆ ಈಗ? 6-7 ದಿನ ನಾವು ನರಳ್ತಾ ಇದ್ದೇವೆ ಹೊಗೆಯಿಂದ. ಎಲ್ಲಿದ್ದಾರೆ? ಕಾಂಗ್ರೆಸ್ ತಗ್ಲಿನ ಕೂಟ ಪಚ್ಚನಾಡಿಗೆ ಪೋದು ಸಮಸ್ಯೆ ಪಿನ್ನದುಂಡು. ಬಿಜೆಪಿ ಆಡಳಿತ ಸರಿ ಇಜ್ಜಿ ಅಕ್ಲು ಗುಮನ ಕೊರೊಂದಿಜ್ಜಿರು ಪನ್ಪುಣೆಗೆ ಒಂದು ಸಾಕ್ಷಿಯಿಂದ ಮಹಾನಗರ ಪಾಲಿಕೆದ ಎದುರು ಪಕ್ಷದ ನಾಯಕಿ ನವೀನ್ ಡಿಸೋಜ ಇತ್ತಿನ ಕೂಟದಕ್ಲು ದೂಡ್ತೇರು. ಇದಕ್ಕೆ ಪ್ರಿಕಾಷನ್ ಅವರು ತಗೊಳ್ಬೋದಿತ್ತು. ಪಾರ್ಟ್ ಬೈ ಪಾರ್ಟ್ ಅದನ್ನು ವಿಂಗಡಿಸಿ ಅಕ್ಟೋಬರ್-ನವೆಂಬರ್ ಒಳಗೆ ಅದನ್ನು ಬೇರ್ಪಡಿಸಿ ಅದನ್ನು ಮಾಡ್ಬೋದಿತ್ತು. ನೀರಿನ ಸಿಂಪಡಿಕೆ ಮೈನರ್ ಡ್ರಿಪ್ ಇರಿಗೇಷನ್ ಮುಖಾಂತರ ಸ್ಪ್ರಿಂಕಲ್ ಮಾಡುವಂಥ ಕೆಲಸ ಅವ್ರು ಮಾಡ್ಬೋದಿತ್ತು. ಈಗ ನಾವಿಲ್ಲಿ ನೋಡ್ತಿದ್ದೇವೆ, ಯಾವುದು ವೆಹಿಕಲ್ ಹೋಗ್ತದೆ ರೌಂಡ್ ಅಬೌಟ್ ಎಲ್ಲ ಸುತ್ತು ಈ ಗಾರ್ಬೇಜ್ ಸುತ್ತು ಆಗಿದೆ ಎಲ್ಲ. ಅದು ಏನಾದರೂ ಅನಾಹುತ ಆದರೆ ಅದಕ್ಕೆ ಏನಾದರೂ ಪ್ರಿಕಾಷನ್ ತಗೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ.
ಆದ ಕಾರಣ ನಾನು ಹೇಳಿದ ಸ್ಥಳೀಯರು ನಮ್ಮಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ, ಯಾರಿಗೆ ಇಲ್ಲಿ ಬೆಳಿಗ್ಗೆಯಿಂದ ಯಾರಿಗೆ ನಿಲ್ಲಿಕ್ಕೆ ಆಗ್ತಿಲ್ಲ, ನಿದ್ರೆ ಬರ್ತಾ ಇಲ್ಲ. ಶಾಲಾ ಕಾಲೇಜುಗಳು ಇಲ್ಲಿವೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇಲ್ಲಿ ಅಂಗವಿಕಲರ ಶಾಲೆ ಇದೆ, ಪ್ರೈಮರಿ ಶಾಲೆ ಇದೆ, ಬಸ್ ಸ್ಥಳೀಯವಾಗಿ ಎಲ್ಲ ಎಷ್ಟು ಮಕ್ಕಳು ಇಲ್ಲಿ ಜನರು ವಾಸಿಸ್ತಾ ಇದ್ದಾರೆ. ಇಲ್ಲಿಂದ ಈ ಪ್ರದೇಶದಿಂದ ನಾವು ಪದಂಗಡಿ ತನಕ ಎಲ್ಲ ಆ ಫ್ಲ್ಯಾಟ್ನವ್ರಿಗೆ ಯಾರಿಗೆ ಅಲ್ಲಿ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಈ BJPಯ ಆಡಳಿತ ವೈಫಲ್ಯ ಕಾರಣ. ಆದ ಕಾರಣ ಈ ಮುಂದಿನ ಕೌನ್ಸಿಲ್ ಸಭೆಯಲ್ಲಿ ನಾವು ಈ ಪ್ರಶ್ನೆ ಖಂಡಿತವಾಗಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಖಂಡಿತವಾಗಿ ವಿಚಾರಿಸ್ತೇವೆ. ಒಂದಕ್ಕೊಂಜಿ ಪರಿಹಾರ ನಾಡ್ಲೆ ಮುಲ್ಪದ ಜನಕ್ಲಿನ ಬದುಕು ಪಂಡದ ಪ್ರಯೋಜನ ಇಜ್ಜಿ ಹೊರ ಈ ಸಮಸ್ಯೆಲಿಡ್ದು ಬುಡುಗಡೆ ಮಲ್ಪುಲೆ ಎಂದು ಒತ್ತಾಯ ಮಲ್ತೊಂದುಲ್ಲಿರು ಮಂದಾರದ ಜನಕ್ಲು. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನು ರಾತು ಸುದ್ದಿ ಬಕ ಮನರಂಜನೆಗೆ ತೂಂದು ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೆಲು.